ಆಟೋ ಚಲಾಯಿಸುವಾಗಲೇ ಪ್ರತ್ಯಕ್ಷವಾದ ಹಾವನ್ನ ಕಂಡು ಆಟೋ ಚಾಲಕರೊಬ್ಬರು ಬೆಚ್ಚಿ ಬಿದ್ದಿದ್ದಾರೆ. ಹಾವು ಕಂಡದೇ ತಡ ರಸ್ತೆ ಬದಿಗೆ ನಿಲ್ಲಿಸಿ ಡ್ಯಾಶ್ ಬೋರ್ಡ್ ಬಾಕ್ಸ್ನಲ್ಲಿ ಅವಿತಿದ್ದ ಕ್ಯಾಟ್ ಸ್ನೇಕ್ ಹೊರತೆಗೆಯಲು ಯತ್ನಿಸಿದ್ದಾರೆ. ದಾರಿ ನಡುವೆ ಸ್ಟೋರೇಜ್ ಬಾಕ್ಸ್ನಿಂದ ಏಕಾಏಕಿ ಹೊರಬಂದ ಬೆಕ್ಕು ಹಾವಿನ ತಲೆ ಕಂಡು ಆಟೋ ಚಾಲಕ ರಿಕ್ಷಾ ನಿಲ್ಲಿಸಿದ್ದಾರೆ. ಬಳಿಕ ಉರಗ ರಕ್ಷಕ ಪ್ರಾಣೇಶ್ ಪರ್ಕಳ ಅವರಿಗೆ ಕರೆ ಮಾಡಲಾಗಿದ್ದು, ಸ್ಥಳಕ್ಕೆ ಬಂದ ಅವರು ಹಾವನ್ನು ರಕ್ಷಿಸಿ ಸಮೀಪದ ಅರಣ್ಯಕ್ಕೆ ಬಿಟ್ಟು ಕಳುಹಿಸಿದ್ದಾರೆ. ಆಗಿದ್ದಂಥದ್ದು ಸಿಲೋನ್ ಕ್ಯಾಟ್ ಸ್ನೇಕ್ ಹೇಳಿ ನಾವು ಪುಚ್ಚೆ ಮರಿ. ಇದರ ಗಾತ್ರ ಮತ್ತು ನಾವು ಇದನ್ನು ನೋಡಿದಾಗ ಸಾಮಾನ್ಯವಾಗಿ ಕನ್ನಡಿ ಹಾವು, ಕಂದೋಡಿ ಆ ರೀತಿಯಾಗಿ ಹೆದರ್ತೇವೆ. ಉದ್ದ ಕೂಡ ಹಾಗೆ ಬಹಳ ಉದ್ದ ನೀಳ ದೇಹ. ಇದು ಕುರುಚಲು ಗಿಡ, ಮರ ಬಳ್ಳಿ ಇದರ ಒಳಗೆಲ್ಲ ಬದುಕುವಂಥದ್ದು. ಪೊದೆಯಲ್ಲಿ ಮರವಾಸಿ ಹಾವು. ಈಗ ನಡೆದಂಥ ಘಟನೆ ಬಗ್ಗೆ ಹೇಳಲಿಕ್ಕೆ ಹೋಗೋದಾದರೆ, ನಾವು ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ವಾಹನ, ಅದು ರಿಕ್ಷಾ ಇರಲಿ, ಕಾರ್ ಇರಲಿ, ಅಥವಾ ಯಾವುದೇ ಸ್ಕೂಟಿ, ಬೈಕ್, ಮನೆ ಹೊರಗಿಟ್ಟಿರುವಂಥ ಶೂ, ಇದರ ಬಗ್ಗೆ ಸ್ವಲ್ಪ ಹಾವುಗಳ ಬಗ್ಗೆ ಎಚ್ಚರದಿಂದ ಇರಬೇಕು. ಮಣಿಪಾಲ ಪರ್ಕಳದ ಭಾಗದಲ್ಲಿ ನಮ್ಮ ಇಲ್ಲಿ ಇವತ್ತೊಂದು ಘಟನೆ ನಡೆದಿದೆ. ನಮ್ಮ ಆಟೋ ಚಾಲಕರೊಬ್ಬರು ವಾಹನವನ್ನು ಚಲಾಯಿಸ್ಕೊಂಡು ಬರಬೇಕಾದ್ರೆ ಆಟೋದ ಒಳಗಿಂದ ಒಂದು ಹಾವು ಹೊರಗೆ ಬಂದಿದೆ. ಆ ಗಡಿಬಿಡಿಯಲ್ಲಿ ಅವರು ಡ್ರೈವರ್ ಏನು ಮಾಡಿದ್ದಾರೆ, ಗಾಡಿಯಲ್ಲಿ ಭಯಗೊಂಡು ಗಾಡಿಯನ್ನು ಅತ್ತ ಇತ್ತ ಓಡಿಸಿ ಗಾಡಿಯನ್ನು ಸೈಡಿಗೆ ತಗೊಂಡ್ಬಂದಿದ್ದಾರೆ. ಆ ಭಯಗೊಂಡು ಹಾವು ಯಾವುದು ಅಂತ ಕೂಡ ಅವರಿಗೆ ಗೊತ್ತಿರಲಿಲ್ಲ.